ಅಂತ ಮೂಮೆಂಟ್ ಅಲ್ಲಿ ಲಾಕ್ಡೌನ್ ಅಂತ ಈ ನಾಟಕ ಮಾಡಿ ಜನರಿಗೆ ಒಂದು ಅವಕಾಶ ಮಾಡಿ ಕೊಟ್ಟಿದ್ರಿ. ಯಾಕೆ ಸಂಪೂರ್ಣ ಯಾಕೆ ಒಂದು 10 ದಿನ ಲಾಕ್ಡೌನ್ ಮಾಡೋದಿಲ್ಲ? ಜನರೇ ಹೇಳ್ತಾರೆ. ಜನರು ಆರ್ಥಿಕ ಸಂಕಷ್ಟಗಳಿಂದ ತುಂಬಾ ಬಳಲಿ ಹೋಗಿದ್ದಾರೆ, ತತ್ತರಿಸಿದ್ದಾರೆ. ಈ ಸಂದರ್ಭದಲ್ಲಿ ಆದರೂ ಪ್ಯಾಕೇಜ್ ಘೋಷಣೆ ಸರ್ಕಾರ ಇನ್ನು ಮಾಡಿಲ್ಲ ಹಾಕಿರ್ತಾರೆ. ಲಾಕ್ಡೌನ್ ಟೈಮ್ ಅಲ್ಲಿ ಬಡವರು ಅನ್ನೋದು ಬರುದಿಲ್ಲ, ನಾರ್ಮಲಿ ಊಟಕ್ಕೂ ಸಹ ಪರದಾಡುವವರಿದ್ದಾರೆ. ಸೊ ನೀವೇನಾದ್ರೂ ಪ್ಯಾಕೇಜ್ ಘೋಷಣೆ ಮಾಡಬಹುದಿತ್ತು ಅನ್ನೋದು ನನ್ನ ಒಪಿನಿಯನ್. ದೇವಸ್ಥಾನಗಳಲ್ಲಿ ಏನು ಫಂಕ್ಷನ್ ಮಾಡಂಗಿಲ್ಲಲ್ಲ ಸರ್. ನಮ್ಮ ಆರ್ಥಿಕ ಪರಿಸ್ಥಿತಿ ತುಂಬಾ ಇದೆ ಸರ್. ನಾನು ಪುರೋಹಿತ್ಗೆ ಹೊರಗಡೆ ಹೋಗೋಣ ಸರ್, ಅಲ್ಲೂ ಕಾರ್ಯಕ್ರಮ ಇಲ್ಲ, ಹೊರಗಡೆ ಸರ್. ದಯಮಾಡಿ ಸರ್ ಅರ್ಚಕರಿಗೆ ಅದು ನಮ್ಮ ಅಭಿಪ್ರಾಯಗಳನ್ನು ರಾಜ್ಯದ ಮುಖ್ಯಮಂತ್ರಿ ಅವರಿಗೆ ಹೇಳಿದ್ದೇವೆ. ಆರ್ಥಿಕ ಸ್ಥಿತಿಯನ್ನು ಗಮನ ಇಟ್ಕೊಂಡು ಅವ್ರು ಪ್ರಕಟಿಸಬಹುದು ಅಂತ. ಕ್ವಾರಂಟೈನ್ ಆಗ್ಲಿಕ್ಕೆ ಎಲ್ಲರೂ ಪೂರೆಲ್ಲ ಕ್ವಾರಂಟೈನ್ ಆಂಡ ಹಾಕ್ಲೇದೆಲ್ಲ ಇನ್ನು ಕೊಡ್ತಾರೆ ಕಿಟ್. ಮನೆಯಲ್ಲಿ ಎಲ್ಲರೂ ಕ್ವಾರಂಟೈನ್ ಆದ್ರೆ ಅವರು ಹೊರಗೆ ಹೋಗ್ಲಿಕ್ಕಿಲ್ಲಲ್ಲ. ನಮ್ಮ ಪಿಡಿಒರವರು ಅಥವಾ ವಿಲೇಜ್ ಅಕೌಂಟೆಂಟ್ ಅವ್ರ ಮನೆಗೆ ಹೋಗಿ ಆಹಾರಗಳನ್ನು ತಲುಪಿಸಬೇಕು ಅನ್ನುವಂಥ ಸೂಚನೆಗಳನ್ನು ಕೊಡಲಾಗಿದೆ. ಅಂದ್ರೆ ರೇಷನ್ ಅಲ್ಲಿ ಈಗ ನಮ್ಗೆ ಕುಚ್ಚಲಕ್ಕಿ ಕೊಡ್ತೀವಿ ಅಂತ ನೀವು ಅವತ್ತೊಂದೇ ನೀವು ಹೇಳಿದಿರಿ. ಈಗ ನಮ್ಮ ಜಿಲ್ಲೆಯಲ್ಲಿ ಇರುವಂತ ಕೆಂಪು ಅಕ್ಕಿಗೂ ಅವರು ಕೊಡುವಂತ ಕುಶಲಕ್ಕಿ ಅನ್ನುವ ಕರೆಯುವ ಅಕ್ಕಿಗೂ ಬಹಳ ವ್ಯತ್ಯಾಸಗಳಿದೆ. ಈಗ ಅದನ್ನ 50% ಬೆಳ್ತಿಗೆ ಕೊಡಿ, 50% ಕೊಚ್ಚಿಗೆ ಕೊಡಿ ಅಂತ ಹೇಳಿದ್ದಾರೆ. 2 ತಿಂಗಳಿಂದ ನಾನು ಸಂಪರ್ಕ ಮಾಡ್ತಾ ಇದ್ದೇನೆ. ಈ ತಿಂಗಳಲ್ಲಿ ಕೊಡ್ತಾರೆ. ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಮಾತ್ರ ಕೊರೋನಾದವರಿಗೆಯಾ ಅಥವಾ ಇಎಸ್ಐ ಅಂಡರ್ ಅಲ್ಲಿ ಇದ್ದವರಿಗೆ ಇಎಸ್ಐ ಹಾಸ್ಪಿಟಲ್ ಅಲ್ಲಿ ಇಎಸ್ಐ ಮಾನ್ಯತೆ ಪಡೆದ ಮತ್ತು ಇಎಸ್ಐ ಆಸ್ಪತ್ರೆಯಲ್ಲಿ ಉಚಿತವಾಗಿ ಕೊಡಲಾಗುತ್ತೆ. ಈ ಕೊರೋನಾಕ್ಕೆ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಎಲ್ಲ ಗೌರ್ಮೆಂಟ್ ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತ ಇದೆ. ಖಾಸಗಿ ಆಸ್ಪತ್ರೆಗಳಲ್ಲಿ ಐಸಿಯುಗೆ ಮತ್ತು ವೆಂಟಿಲೇಟರ್ಗೆ ಮಾತ್ರ ಉಚಿತ ಅಂತ ಹೇಳಿ ಸರ್ಕಾರ ಇವತ್ತು. ಈಗ ಮಂತ್ರಿಗಳೇ, ಈಗ ಲಾಕ್ಡೌನ್ ಹೇಗೂ ಮಾಡಿದ್ದಾರೆ. ಸೊ ಈ ನಡುವೆ ಈ ಬಾರ್ ಮತ್ತೆ ವೈನ್ ಶಾಪಿನ ಓಪನ್ ಅಗತ್ಯ ಇದೆ ಅಂತ ಕೇಳ್ತಾ ಇದ್ದೀನಿ. ಹೇಳ್ತಾರೆ ನಮ್ಗೆ ತೊಂದರೆ ಆಗಿದೆ, ನಮ್ಮ ನೆಮ್ಮದಿ ಹಾಳಾಗಿದೆ, ನಮ್ಮ ಮಾನಸಿಕವಾಗಿ ಅಸ್ವಸ್ಥರಾಗಿದ್ದೇವೆ, ನಮ್ಮ ಅಂತದೆಲ್ಲ ಹೇಳಿರ್ತಾರೆ. ಆ ಒಂದು ಮತ್ತೊಂದು ಸತ್ಯ ಇದೆ, ಅದಕ್ಕೆ ಪಾರ್ಸೆಲ್ ಅಂತೇಳಿ ಮಾಡಿದ್ದಾರೆ. ಯಾರಿಗೂ ಕೂಡ ಹೋಟೆಲಲ್ಲಿ ಕುಡಿಲಿಕ್ಕೆಲ್ಲ ಪಾರ್ಸೆಲ್ ತಗೊಂಡೋಗ್ಬೇಕು ಅಂತ ಮಾಡಿದ್ದಾರೆ. ಅದು ಜಯಪ್ರಕಾಶ್ ಅವರು ಹೇಳಿದ ರೀತಿಯಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯಗಳು ಏನೇ ಇದ್ರು ಕೂಡ ಸಮೂಹ ಅಭಿಪ್ರಾಯಗಳಿಗೆ ಗೌರವ ಕೊಡಬೇಕು ಸರ್ಕಾರ. ಗೊತ್ತಾ, ನಾವೀಗ ಲೋನ್ ಎಲ್ಲ ನಮ್ಗೆ ಈಗ ಕಟ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಅದಕ್ಕೆ ಸ್ವಲ್ಪ ಸಮಯ ಕೊಟ್ರೆ ನಮ್ಗೆ ಒಳ್ಳೇದಿತ್ತು. ಅಂದ್ರೆ ಈಗ ಅಕ್ಕಿ ತರ್ಲಿಕ್ಕೆ ಹಣ ಇರುದಿಲ್ಲ ನಮ್ಮ ಹತ್ರ. ಇಲ್ಲ, ನಿಮ್ಮ ಲೋನ್ ಎಲ್ಲ ಮುಂದುವರಿಸಬೇಕು. ಲೋನ್ ಅನ್ನ 6 ತಿಂಗಳು 3 ತಿಂಗಳು ಕಟ್ಟುವವ್ರು ಕೇಳಬಾರದು ಅಂತ ಏನಿದೆ. ಅದ್ರ ಬಗ್ಗೆ ಮಂಗಳವಾರ ದಿವಸ ನಾನು ಹೋಗ್ತಾ ಇದ್ದೇನೆ, ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ನಿಮ್ಮ ಪ್ರಸ್ತಾಪನೆ ಕೊಡ್ತೇನೆ. ಅದಕ್ಕೂ ಮೊದಲು ಲಿಖಿತವಾಗಿ ನಮ್ಮ ಅಭಿಪ್ರಾಯಗಳನ್ನ ಹೇಳಿ. ಅಲ್ಲ, ಊಟ ಇಲ್ಲದ ನಮ್ಗೆ ಕುತ್ಕೊಂಡು ನಮ್ಗೆ ಇದು ಲೋನ್ ಬ್ಯಾಂಕ್ ಕೇಳಿ ಅದೊಂದು ಉಪಕಾರ ಮಾಡಿ ಸರ್ ನಮ್ಗೆ. ಇಲ್ಲ, ಆಗ್ತದೆ. ನನ್ನ ಹತ್ರ ಕಂಪ್ಯೂಟರ್ ಇದೆ. ನನ್ನ ವೆಹಿಕಲ್ ಆಕ್ಚುಲಿ ಜಪ್ಪಿನಮೊಗರಲ್ಲಿದೆ. ಅದನ್ನು ತರಬೇಕು. ಈಗ ಎಂತ ವ್ಯವಸ್ಥೆ ಮಾಡ್ಬೇಕಂತ ಹೇಳಿ. ನಾನು ದುಡಿಮೆಗೆ ಎಂತ ತಗೊಂಡದ್ದು ಅದು ಈಗ ನನಗೆ ನಾಳೆ ತರಬೇಕು ಅಲ್ಲಿಂದ. ಈಗ ಪ್ರಾಬ್ಲಮ್ ಆಗಿದೆ. ಇವತ್ತಿಂದ ಲಾಕ್ಡೌನ್ ಇತ್ತಲ್ಲ ಮಂಗಳೂರಲ್ಲಿ, ತರ್ಲಿಕ್ಕೆ ಆಗ್ತಾ ಇಲ್ಲ. ಎಲ್ಲಿ ಉಂಟದು? ಅದು ಇಲ್ಲ, ಜಪ್ಪಿನಮೊಗರಲ್ಲಿ, ಮಂಗಳೂರಲ್ಲಿ. ಜಪ್ಪಿನಮೊಗರಿಂದ ಇಲ್ಲಿ ಬರ್ಬೇಕು. ಎಷ್ಟು ದೂರ ಆಗುತ್ತೆ ನಿಮ್ಮಲ್ಲಿ ಮನೆಗೆ? ಕಾವರಿಗೆ 9 ಕಿಲೋಮೀಟರ್ ಇದೆ. 9 ಕಿಲೋಮೀಟರ್ ಇದೆಯಾ? ನೀವು ನಾಳೆಗೆ ನಾಳೆಗೆ ಇವತ್ತು ನಿಮ್ಗೆ ಯಾವ ಗೇಟ್ ನೋಡಿ ಆ ಗೇಟಿಗೆ ಹೇಳ್ತೇನೆ. ನೀವು ಹೋಗುವಾಗ ನಾಳೆ ಬೆಳಿಗ್ಗೆ ಒಂದು ಫೋನ್ ಮಾಡಿ ಹೋಗಿ ನನಗೆ. ಸರಿ ಸರ್, ಸರಿ. ಪ್ರತಿಯೊಂದು ವಿಷಯಕ್ಕೆ ನೀವು ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದೀರಿ, ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ನಿಮ್ದು. ಸೊ ಇನ್ನೊಂದು ನಂಗೆ ನಿಮ್ಮ ಹತ್ರ ಕೇಳಲಿಕ್ಕಿತ್ತ ಅಂತ ಹೇಳಿದ್ರೆ, ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಸ್ಮಶಾನ ಇದೆ ಇಲ್ಲಿ ನಮ್ಮ ಬೋಳೂರಲ್ಲಿ. ಸೊ ಅಲ್ಲಿ ಆ ಸ್ಮಶಾನದು ಎಲೆಕ್ಟ್ರಿಕಲ್ ಇದು ಮಾಡುವಂಥದ್ದು, ಸುಡುವಂಥದ್ದು ಫೆಬ್ರವರಿ 2ರಿಂದ ಹಾಳಾಗಿ ಹೋಗಿದೆ. ಅದನ್ನು ರಿಪೇರಿ ಮಾಡಿಲ್ಲ ಸರ್. ಈ ಸಂದರ್ಭದಲ್ಲಿ ಬಹಳ ಕಷ್ಟ. ಅದನ್ನು ಯಾಕೆ ಅದನ್ನು ಕೂಡ ಉಚಿತ ಮಾಡಿ, ಯಾರ ಹತ್ರ ಒಂದು ಫ್ರೀ ಕೊಡುವಂಥದ್ದು ಎಲ್ಲರಿಗೂ. ಇಲ್ಲ, ಈಗ ಈ ಕೊರೋನಾಕ್ಕೆ ಸುನಿಲ್ರೆ, ಕೊರೋನಾಕ್ಕೆ ಸಂಬಂಧಪಟ್ಟಂತ ಎಲ್ಲ ಶವ ಸಂಸ್ಕಾರಗಳು ಕೂಡ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರ ಉಚಿತ ಮಾಡಬೇಕು ಅಂತ ನಿರ್ಧಾರ ಮಾಡಲಾಗಿದೆ. ಅಲ್ಲೋ ಇಲ್ಲೋ ಯಾರೋ ನನ್ನ ತಂದೆ ಯಾರೋ ನನ್ನ ತಂದೆ ಅಂತೇಳಿ ಒಬ್ಬ ಮಗ ಬಂದು ನನ್ನ ತಂದೆದು ನಾನು ಮಾಡ್ತೇನೆ ಅಂತ ಹೇಳಿದ್ರೆ ಅವನಿಗೆ ಕೋವಿಡ್ ಗೈಡ್ಲೈನ್ ಗಮನದಲ್ಲಿ ಇಟ್ಟುಕೊಂಡು ನಿಯಮಗಳನ್ನ ಇಟ್ಕೊಂಡು ಅವ್ನು ಮಾಡಬೇಕು. ಅವನಿಗೆ ಕೊಟ್ಬಿಡ್ತೇವೆ. ಚಿತ್ರಕಾರ ಏನು ಹಾಳಾಗಿದೆ ಅಂತ ಹೇಳ್ತಾರೆ. ನಾಳೆ ಸೋಮವಾರದೊಳಗೆ ಅದು ಏನಾಗಿದೆ ಅಂತ ನೋಡಿ ಕೂಡಲೇ ರಿಪೇರಿ ಮಾಡೋ ಕೆಲಸ ಮಾಡ್ತೇವೆ.